ಅದು 1998 ಸೆಪ್ಟೆಂಬರ್ ತಿಂಗಳು. ಆಗ್ರಾದಿಂದ ಸರಿಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಯಮುನಾ ನದಿಯ ಪಕ್ಕದಲ್ಲಿ ದನ ಕಾಯುವ ಇಬ್ಬರು ಹುಡುಗರಿಗೆ ಒಂದು ವಿಚಿತ್ರ ಸೂಟ್ ಕೇಸು ನದಿಯಲ್ಲಿ ತೇಲಿ ಬಂದು ದಡದಲ್ಲಿ ಬಿದ್ದ ಹಾಗೆ ಕಾಣುತ್ತದೆ. ಇದನ್ನು ದೂರದಿಂದ ನೋಡಿದಂತಹ ಆ ಇಬ್ಬರು ಹುಡುಗರು ಆ ಸೂಟ್ ಕೇಸ್ ಬಳಿ ಹೋಗಿ ನೋಡಿದ್ದಾರೆ. ಇದನ್ನ ಎತ್ತಿಕೊಂಡು ಮನೆಗೆ ಹೋಗಬೇಕೆಂದು ಅದನ್ನ ಎತ್ತಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆ ಇಬ್ಬರು ಹುಡುಗರಿಂದ ಅದನ್ನು ಎತ್ತಲು ಮಾತ್ರ ಸಾಧ್ಯವಾಗಿಲ್ಲ. ಹೀಗಾಗಿ ಮನೆಗೆ ಹೋಗಿ ತಮ್ಮ ಮನೆಯಲ್ಲಿದ್ದ ಅಣ್ಣ ತಮ್ಮಂದಿರನ್ನ ಹಾಗೂ ತಂದೆ ತಾಯಿಯನ್ನ ಕರೆದುಕೊಂಡು ಬಂದಿದ್ದಾರೆ. 4 ಜನ ಸೇರಿ ಅದನ್ನ ಎತ್ತಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕಷ್ಟಪಟ್ಟು ಅದನ್ನ ಎತ್ತಿ ಕೇವಲ 10 ಅಡಿ ತರುವಷ್ಟರಲ್ಲಿ ಅವರು ಕೂಡ ಸುಸ್ತಾಗಿ ಹೋಗಿದ್ದರು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಆ ಸೂಟ್ಕೇಸ್ನಿಂದ ಏನೋ ಒಂದು ಕೆಟ್ಟ ವಾಸನೆ ಕೂಡ ಬರಲು ಪ್ರಾರಂಭಿಸಿದೆ. ಇದರಲ್ಲಿ ಏನೋ ಅಪಾಯ ಕಾದಿದೆ ಅಂತ ಆ ಕುಟುಂಬ ಆ ಸೂಟ್ಕೇಸನ್ನ ಅಲ್ಲಿಯೇ ಬಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದ್ದಾರೆ. ಪೊಲೀಸರು ತಕ್ಷಣವೇ ಆ ಸ್ಥಳಕ್ಕೆ ಧಾವಿಸಿ ಆ ಸೂಟ್ಕೇಸನ್ನು ತೆಗೆದು ನೋಡಿದಾಗ ಅವರು ಕೂಡ ಬೆಚ್ಚಿ ಬಿದ್ದಿದ್ದರು. ಮುಂದೆ ಅದನ್ನ ಫಾರೆನ್ಸಿಕ್ ಗೆ ಕಳಿಸಿ ವಿಚಾರಣೆ ತಿಳಿದಾಗ ಗೊತ್ತಾಗಿದ್ದು ಅದು 12 ವರ್ಷದ ಮಗುವಿನ ದೇಹವೆಂದು. ಇದರ ಬಗ್ಗೆ ಎಲ್ಲಾ ಪೊಲೀಸ್ ಠಾಣೆಗೆ ಆ ಮಗುವಿನ ಫೋಟೋವನ್ನ ಕಳಿಸಿದಾಗ ದೆಹಲಿಯ ದರಿಯಾಗಂಜ್ ನಲ್ಲಿ ಸುಮಾರು 1 ತಿಂಗಳಿಂದ ನಾಪತ್ತೆಯಾಗಿದ್ದ ಜಯಂತ್ ಗುಪ್ತಾ ಅನ್ನುವ ಹುಡುಗನ ಶವವಾಗಿತ್ತು. ದೆಹಲಿಯ ಪೊಲೀಸರು ಈ ಹುಡುಗನಿಗಾಗಿ ಸುಮಾರು 25 ದಿನಗಳಿಂದ ಹುಡುಕಾಟ ನಡೆಸಿದ್ದರು. ಈ ವಿಷಯವನ್ನ ಅವನ ತಂದೆ ತಾಯಿಗೆ ಹೇಳಿದಾಗ ಆಗ್ರಾದ ಯಮುನಾ ನದಿಗೆ ಬಂದಂತಹ ದೆಹಲಿಯ ಪೊಲೀಸರು ಮತ್ತು ಜಯಂತನ ತಂದೆ ತಾಯಿ VR ಗುಪ್ತಾ ತಮ್ಮ ಮಗನನ್ನ ಸೂಟ್ಕೇಸ್ನಲ್ಲಿ ನೋಡಿ ಬೆಚ್ಚಿ ಬಿದ್ದಿದ್ದರು. ಆಮೇಲೆ ಇದರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದ್ದು VR ಗುಪ್ತಾ ಕಂಪನಿಯ ಒಬ್ಬ ಪಾರ್ಟ್ನರ್ ಅವರ ಮಗುವನ್ನ ಕೊಲ್ಲಿಸಿ ಯಮುನಾ ನದಿಯಲ್ಲಿ ಬೀಸಾಕುವಂತೆ ಸುಪಾರಿ ಕೊಟ್ಟಿದ್ದನು ಎಂದು ಆಮೇಲೆ ಗೊತ್ತಾಗಿತ್ತು. ಹೌದು, ದೆಹಲಿಯಲ್ಲಿರುವ ಯಮುನಾ ನದಿ ನಿಜಕ್ಕೂ ಇಲ್ಲ ಸಲ್ಲದ ತ್ಯಾಜ್ಯಗಳನ್ನ ಹಾಕಿ ಈ ಪವಿತ್ರ ನದಿಯನ್ನ ಇಂದು ದೊಡ್ಡ ಮೋರಿಯನ್ನಾಗಿ ಮಾಡಿದ್ದಾರೆ. ಇದು ಅತ್ಯಂತ ಕಲುಷಿತಗೊಂಡಂತಹ ಒಂದು ನದಿಯೆಂದೇ ಈಗ ಹೇಳಬಹುದಾಗಿದೆ. ಈ ನದಿಯಲ್ಲಿರುವ ನೀರನ್ನಂತೂ ಕುಡಿಯೋದಂತೂ ದೂರದ ಮಾತು, ಕೈ ತೊಳೆಯಲು ಕಾಲು ತೊಳೆಯಲು ಕೂಡ ಜನ ಹೆದರುತ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ಇದು ನದಿ ಹಾಳಾಗಿ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ಆದರೆ ಒಂದು ಸಮಯದಲ್ಲಿ ಈ ಪವಿತ್ರ ನದಿ ಅಮೃತದ ಹಾಗಿತ್ತು ಅನ್ನುವ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟಕ್ಕೂ ಈ ಯಮುನಾ ನದಿಯ ಮಹತ್ವ, ಅದರ ಮಾಹಿತಿ, ಅದರ ವಿಶೇಷತೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ನದಿಯ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ನಮಸ್ಕಾರ ಸ್ನೇಹಿತರೆ. ಗಂಗೆಯಂತೆ ಯಮುನೆಯನ್ನು ಕೂಡ ಹಿಂದೂ ಧರ್ಮದಲ್ಲಿ ಹೆಚ್ಚು ಪೂಜಿಸಲಾಗುತ್ತದೆ ಮತ್ತು ಯಮುನಾ ದೇವತೆಯನ್ನ ಕೂಡ ಪೂಜಿಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಯಮುನಾ ಸೂರ್ಯ ದೇವರ ಮಗಳು ಮತ್ತು ಸಾವಿನ ದೇವರು ಯಮನ ಸಹೋದರಿ ಎಂದು ನಂಬಲಾಗಿದೆ. ಆದ್ದರಿಂದ ಅವಳನ್ನ ಯಾಮಿ ಎಂದು ಕೂಡ ಕರೆಯಲಾಗುತ್ತದೆ. ಜನಪ್ರಿಯ ಹಿಂದೂ ದಂತಕಥೆಗಳ ಪ್ರಕಾರ ಯಮುನೆಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸಾವಿನ ಯಾತನೆಗಳಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕರು, ಈ 7 ನದಿಗಳನ್ನ ದೇಶದ ಪವಿತ್ರ ನದಿಗಳೆಂದು ಪುರಾಣಗಳಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. 7 ಋಷಿಗಳ ತಪಸ್ಸಿನಿಂದ ಯಮುನಾ ನದಿ ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದಳು ಎನ್ನುವ ಒಂದು ನಂಬಿಕೆ ಇದೆ. ಯಮುನಾ ಮೊದಲು ಕಾಳಿಂದ ಪರ್ವತದ ಮೇಲೆ ಇಳಿದಿದ್ದಳು. ಅದಕ್ಕಾಗಿ ಯಮುನೆಯನ್ನ ಕಾಳಿಂದಿ ಎಂದು ಕೂಡ ಕರೆಯಲಾಗುತ್ತದೆ. ಯಮುನಾ ನದಿಯನ್ನ ಜಮುನಾ ಎಂದು ಕೂಡ ಕರೆಯಲಾಗುತ್ತದೆ. ಯಮುನಾ ನದಿ ಉತ್ತರ ಭಾರತದ ಪ್ರಮುಖ ನದಿಯಾಗಿದೆ. ಇದು ಮುಖ್ಯವಾಗಿ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ ರಾಜ್ಯದಲ್ಲಿ ಹರಿಯುತ್ತದೆ. ಗಂಗಾ ನದಿಯ ಜೊತೆಗೆ ಇದು ದೇಶದ ಅತ್ಯಂತ ಪವಿತ್ರ ನದಿಯಲ್ಲಿ ಒಂದಾಗಿದೆ. ಯಮುನೆಯ ಉಗಮ ಸ್ಥಾನ ಉತ್ತರಾಖಂಡ್ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿಯಲ್ಲಿದೆ. ಯಮುನೋತ್ರಿಯಿಂದ ಸರಿಸುಮಾರು 1370 ಕಿಲೋಮೀಟರ್ ಪ್ರವಹಿಸಿದ ನಂತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ ಹಾಗೂ ಗುಪ್ತ ನದಿ ಸರಸ್ವತಿಯೊಂದಿಗೆ ಇದು ತ್ರಿವೇಣಿ ಸಂಗಮದಲ್ಲಿ ವಿಲೀನಳಾಗುತ್ತಾಳೆ. ಈ 3 ನದಿಗಳ ಸಂಗಮವನ್ನ ಇಲ್ಲಿ ತ್ರಿವೇಣಿ ಸಂಗಮ ಎಂದು ಕೂಡ ಕರೆಯಲಾಗುತ್ತದೆ. ಹಿಂದೂಗಳಿಗೆ ವಿಶೇಷವಾಗಿ ಇದೊಂದು ಪವಿತ್ರ ಸ್ಥಳ ಆಗಿದೆ ಮತ್ತು ವಾರ್ಷಿಕ ಉತ್ಸವಗಳ ಜೊತೆಗೆ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಕೋಟ್ಯಾನುಕೋಟಿ ಭಕ್ತರು ಭಾಗವಹಿಸಿ ಕುಂಭಮೇಳದಲ್ಲಿ ಭಾಗವಹಿಸುತ್ತಾರೆ ಹಾಗೂ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ತಮ್ಮ ಹಿಂದಿನ ಜನ್ಮದ ಮತ್ತು ಈ ಜನ್ಮದ ಪಾಪಗಳನ್ನ ತೊಳೆದುಕೊಳ್ಳಲು ಇಲ್ಲಿಗೆ ಬರುತ್ತಾರೆ.
ತನ್ನ ಹಾದಿಯಲ್ಲಿ ಯಮುನೆಯು ಉತ್ತರಾಖಂಡ, ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುತ್ತಾಳೆ. ದೆಹಲಿ ಮತ್ತು ಮಥುರಾ ಮತ್ತು ಆಗ್ರಾ ಯಮುನಾ ನದಿ ತೀರದ ಪ್ರಮುಖ ಪಟ್ಟಣಗಳಾಗಿವೆ. ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿಯಾದ ಯಮುನಾಗೆ ಹಲವಾರು ಉಪನದಿಗಳು ಕೂಡ ಇವೆ. ಇವುಗಳಲ್ಲಿ ಮುಖ್ಯವೆಂದರೆ ಚಂಬಲ್, ಬೇತ್ವಾ, ತೋನ್ಸ್ ಮತ್ತು ಕೇನ್ ಆಗಿವೆ. ಇವುಗಳಲ್ಲಿ ತೋನ್ಸ್ ಎಲ್ಲಕ್ಕಿಂತ ಉದ್ದವಾದಂತಹ ಒಂದು ಉಪನದಿಯಾಗಿದೆ. ಸುಮಾರು 57 ಮಿಲಿಯನ್ ಜನರು ಯಮುನಾ ನದಿಯ ನೀರನ್ನ ಅವಲಂಬಿಸಿದ್ದಾರೆ ಮತ್ತು ದೆಹಲಿಯ ನೀರಿನ ಪೂರೈಕೆಯಲ್ಲಿ ಈ ನದಿಯು 70% ಹೆಚ್ಚು ನೀರನ್ನ ಹೊಂದಿದೆ. ಒಂದೊಮ್ಮೆ ಯಮುನಾ ನದಿಯು ಗಗ್ಗರ್ ನದಿಯ ಉಪನದಿಯಾಗಿತ್ತು ಎಂದು ಪುರಾವೆಗಳು ಕೂಡ ಪುರಾಣಗಳಲ್ಲಿ ಹೇಳುತ್ತವೆ. ಆದರೆ ಮುಂದೆ ಉತ್ತರ ಭಾರತದಲ್ಲಿ ಸಂಭವಿಸಿದ ಭೂಪದರಗಳ ಚಲನೆಯಿಂದ ಯಮುನಾ ನದಿಯು ತನ್ನ ಪಾತ್ರವನ್ನ ಬದಲಿಸಿಕೊಂಡು ಮುಂದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯನ್ನ ಸೇರುತ್ತದೆ. ಪುರಾಣಗಳ ಪ್ರಕಾರ ನದಿಯ ದೇವತೆಯಾದ ಯಮುನೆ ಅಥವಾ ಯಾಮಿಯು ಯಮನ ಸಹೋದರಿ ಹಾಗೂ ವಿವಶ್ವತ ಮತ್ತು ಸಂಜನಾರ ಮಗಳಾಗಿದ್ದಳು. ಯಮುನಾ ನದಿಯಿಂದ ಕಲ್ಪಿ ದ್ವೀಪದಲ್ಲಿಯೇ ಮಹಾಭಾರತದ ವೇದವ್ಯಾಸರು ಜನಿಸಿದ್ದರು ಎನ್ನುವ ಐತಿಹ್ಯ ಕೂಡ ಇದೆ. ಯಮುನಾ ನದಿಯ ಬೊಗಸೆಷ್ಟು ನೀರು ಸೋಮಯಾಗದ ಸಾಧನೆಗೂ ಕೂಡ ಕಾರಣವಾಗಿತ್ತು. ಮಥುರಾ ಮತ್ತು ಬೃಂದಾವನಗಳಲ್ಲಿ ಹರಿಯುವ ಯಮುನಾ ನದಿಯು ಶ್ರೀಕೃಷ್ಣನ ಚರಿತ್ರೆಯೊಂದಿಗೂ ಕೂಡ ಗಾಢವಾಗಿ ಬೆಸೆದುಕೊಂಡಿದೆ. ಧಾರ್ಮಿಕ ನಂಬಿಕೆಗಳ ಬಗ್ಗೆ ಮಾತನಾಡುವುದಾದರೆ, ಕೃಷ್ಣನ ತಂದೆ ವಾಸುದೇವ ನವಜಾತ ಕೃಷ್ಣನನ್ನು ಬುಟ್ಟಿಯಲ್ಲಿ ಇರಿಸಿ ಮಥುರಾದಿಂದ ಗೋಕುಲಕ್ಕೆ ತನ್ನ ದತ್ತು ತಂದೆ ನಂದರಾಜನ ಬಳಿ ಯಮುನಾ ನದಿಯ ಮೂಲಕವೇ ಕರೆದೊಯ್ದಿದ್ದರು. ಧಾರ್ಮಿಕ ನಂಬಿಕೆಯ ಪ್ರಕಾರ ಕೃಷ್ಣನ ಬಾಲ್ಯದ ದಿನಗಳಲ್ಲಿ ಯಮುನಾ ನದಿಯು ವಿಷಪೂರಿತವಾಗಿತ್ತು. ಯಾಕಂದ್ರೆ ಯಮುನಾ ನದಿಯ ಕೆಳಗಡೆ ಕಾಲಿಯಾ ಎಂಬ 5 ತಲೆಯ ಹಾವು ವಾಸಿಸುತ್ತಿತ್ತು. ಅದು ಮನುಷ್ಯರನ್ನ ಯಮುನಾ ನದಿಯನ್ನ ತನ್ನ ಬಳಿ ಬರದಂತೆ ನೋಡಿಕೊಳ್ಳುತ್ತಿತ್ತು. ಕೃಷ್ಣನು ತನ್ನ ಬಾಲ್ಯದಲ್ಲಿ ಈ ವಿಷಪೂರಿತ ನದಿಗೆ ಹಾರಿ ಕಾಳಿಯಾ ಎಂಬ ಸರ್ಪದೊಂದಿಗೆ ಕಾದಾಡಿ ಗೆದ್ದಿದ್ದನು. ನಂತರ ಕೃಷ್ಣನು ಯಮುನಾ ನದಿಯಿಂದ ವಿಷವನ್ನು ತೆಗೆದು ಅದರ ನೀರನ್ನು ಶುದ್ಧ ಮತ್ತು ಕುಡಿಯಲು ಯೋಗ್ಯವಾಗಿಸಿದನಂತೆ. ಈಗಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಮಥುರಾದಲ್ಲಿ ಯಮುನಾ ನದಿಯಲ್ಲಿ ಈ 5 ಹೆಡೆಗಳ ಸರ್ಪ ಈಗಲೂ ಕೂಡ ಕಾಣಿಸಿಕೊಳ್ಳುತ್ತದೆ ಎಂದು ಕೆಲವು ಭಕ್ತರು ಹೇಳುತ್ತಾರೆ. ಯಮುನಾ ನದಿ ಹುಟ್ಟುವ ಯಮುನೋತ್ರಿಯಲ್ಲಿ ಒಂದು ಬಿಸಿ ನೀರಿನ ಬುಗ್ಗೆಯೂ ಕೂಡ ಇದೆ. ಈ ಕೊಳವನ್ನು ಸೂರ್ಯಕುಂಡ ಅಂತ ಇಲ್ಲಿ ಕರೆಯುತ್ತಾರೆ. ಈ ಕೊಳವು ಸೂರ್ಯ ದೇವರ ಮಕ್ಕಳಿಗೆ ಅರ್ಪಿತವಾಗಿದೆ ಎನ್ನುವ ನಂಬಿಕೆ ಇದೆ. ಸೂರ್ಯಕುಂಡದಲ್ಲಿನ ನೀರು ತುಂಬಾ ಬಿಸಿಯಾಗಿರುವುದರಿಂದ ಜನರು ಅದರಲ್ಲಿ ಚಹಾ ಮತ್ತು ಅನ್ನವನ್ನ ಸುಲಭವಾಗಿ ತಯಾರಿಸಬಹುದು ಮತ್ತು ಈ ನೀರನ್ನ ಬಳಸಿ ಆಲೂಗಡ್ಡೆಯನ್ನು ಕೂಡ ಬೇಯಿಸುತ್ತಾರೆ. ಸೂರ್ಯಕುಂಡದ ನೀರಿನ ತಾಪಮಾನ ಬರೋಬ್ಬರಿ 88 ಡಿಗ್ರಿ ಸೆಲ್ಸಿಯಸ್ ಇದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಕುಂಡದಲ್ಲಿ ತಯಾರಿಸಿದ ಅನ್ನ ಮತ್ತು ಆಲೂಗಡ್ಡೆಯನ್ನ ಯಮುನೋತ್ರಿ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯವಾಗಿಯೇ ಅರ್ಪಿಸಲಾಗುತ್ತದೆ. ಯಮುನಾ ದೇವಿಗೆ ಅರ್ಪಿತವಾದ ಯಮುನೋತ್ರಿ ದೇವಾಲಯವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ನದಿಗಳಲ್ಲಿ ಒಂದಾಗಿದೆ ಮತ್ತು ಚಾರ್ ಧಾಮ್ ಯಾತ್ರಾದಲ್ಲಿ ಇದೊಂದು ಒಂದು ಪವಿತ್ರ ಸ್ಥಾನವಾಗಿದೆ. ನದಿಯ ಬಲದಂಡೆಯನ್ನು ಅನುಸರಿಸುವ 13 ಕಿಲೋಮೀಟರ್ ಚಾರಣ ಮಾರ್ಗದಲ್ಲಿ ದೇವಾಲಯದ ಹತ್ತಿರದಲ್ಲಿ ಮಾರ್ಕಂಡ ತೀರ್ಥವಿದೆ. ಅಲ್ಲಿ ಋಷಿ ಮಾರ್ಕಂಡೇಯ ಪುರಾಣವನ್ನು ಕೂಡ ಬರೆದಿದ್ದರಂತೆ. ಯಮುನಾ ನದಿಯು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ನಡುವಿನ ರಾಜ್ಯದ ಗಡಿಯನ್ನ ಮತ್ತು ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶ ನಡುವಿನ ಗಡಿಯನ್ನ ಕೂಡ ವ್ಯಾಖ್ಯಾನಿಸುತ್ತದೆ. ಹರಿಯಾಣ ಬಳಿ ಯಮುನಾ ನದಿಯ ಪಕ್ಕದಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟ ಕೆಲವೊಂದು ಅವಶೇಷಗಳು 1990ರಲ್ಲಿ ಈ ನದಿಯಿಂದ ಹೊರಬಂದಿದ್ದವೆಂದು ಗುರುತಿಸಲಾಗಿದೆ. ಈ ಜಾಗವು ಪಾಣಿಪತ್ನಿಂದ ಸರಿಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಮುನಾ ನದಿ ಮಹಾಭಾರತ ಸಮಯದಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿತ್ತು. 1984ರಲ್ಲಿ ಭಾರೀ ಪ್ರವಾಹದಿಂದ ಯಮುನಾ ನದಿಯು ರೌದ್ರಾವತಾರವನ್ನ ತಾಳಿತ್ತು. ಇದೇ ಕಾರಣ ಡೆಹ್ರಾಡೂನ್ ಬಳಿಯ ಡಾಕ್ ಪಟಾನ್ ಬ್ಯಾರೇಜ್ ಛಿದ್ರವಾಗಿ ಹೋಗಿತ್ತು. ಇದರಿಂದ ಸಾವಿರಾರು ಜನರು ತಮ್ಮ ಮನೆಯನ್ನ ಕಳೆದುಕೊಂಡಿದ್ದರು, ನೂರಾರು ಜನರು ಸಾವನ್ನಪ್ಪಿದ್ದರು. ಆದರೆ ದುರಾದೃಷ್ಟ, ಈಗ ಯಮುನಾ ನದಿ ಕುಲುಷಿತಗೊಂಡಿದೆ. ಯಮುನಾ ನದಿಯು ಉತ್ತರಾಖಂಡ್ನ ಹಿಮ ನದಿಯಿಂದ ಹುಟ್ಟುತ್ತದೆ. ಉತ್ತರಾಖಂಡದಿಂದ ಈ ಪವಿತ್ರ ನದಿ ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶದ ಮೂಲಕ ಹರಿಯುತ್ತದೆ. ಅಂಕಿಅಂಶಗಳು ಈ ನದಿಯು ತನ್ನ ಜನ್ಮಸ್ಥಳದಿಂದ ಶುದ್ಧವಾಗಿ ಪ್ರಾರಂಭವಾಗುತ್ತದೆ, ಆದರೆ ದೆಹಲಿ NCR ಪ್ರದೇಶವನ್ನ ತಲುಪುತ್ತಿದ್ದಂತೆಯೇ ಕುಲುಷಿತಗೊಳ್ಳುತ್ತದೆ. ಇದು ಅದರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ತೋರಿಸುತ್ತದೆ. 1984ರಲ್ಲಿ ಭಾರತ ಸರ್ಕಾರವು ಯಮುನಾ ನದಿಯನ್ನ ಸ್ವಚ್ಛಗೊಳಿಸುವ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತ್ತು, ಆದರೆ ಅದು ಕೂಡ ಆವಾಗ ಯಶಸ್ವಿಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಕೈಗಾರಿಕಾ ತ್ಯಾಜ್ಯವನ್ನ ಈ ನದಿಗೆ ಸುರಿಯುವುದು ದೆಹಲಿ NCRನಲ್ಲಿ ಈ ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗಿದೆ. ಆದರೆ ಮುಂದೊಂದು ದಿನ ಈ ನದಿಯು ತನ್ನ ಪಾವಿತ್ರತೆಯನ್ನ ಎಂದಿನಂತೆ
ಪಡೆದುಕೊಳ್ಳಲಿ ಎಂದು ಕೂಡ ನಾವು ಕೂಡ ಹಾರೈಸುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ನೀವು ಒಮ್ಮೆಯಾದರೂ ಯಮುನೋತ್ರಿ ಹುಟ್ಟಿದಂತಹ ಯಮುನೋತ್ರಿಗೆ ಭೇಟಿ ಕೊಟ್ಟು ಆ ನದಿಯ ನೀರನ್ನ ಸ್ಪರ್ಶಿಸಿ ನೀವು ಕೂಡ ಪುಣ್ಯವಂತರಾಗಬಹುದು. ಒಂದು ವೇಳೆ ನಿಮಗೆ ನಿಜಕ್ಕೂ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಯಮುನೋತ್ರಿ ಎಂದು ಸಂಬೋಧಿಸಿ.